ಬಿಸಿ ರೋಡಿನ ಖಾಸಗಿ ಬಸ್ಸು ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ನಡೆದಾಡಲು ಅಡಚಣೆ ಉಂಟು ಮಾಡುತ್ತಿದ್ದ ಅಂಗಡಿ ವ್ಯಾಪಾರಿಗಳ ಸಾಮಗ್ರಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಪುರಸಭಾ ಮುಖ್ಯಾಧಿಕಾರಿಯವರ ನೇತೃತ್ವದಲ್ಲಿ ನಡೆಸಲಾಯಿತು. ಅಚ್ಚರಿ ಎಂದರೆ ತೆರವು ಕಾರ್ಯಾಚರಣೆ ಮುಗಿಸಿ ಅಧಿಕಾರಿಗಳು ಸ್ಥಳದಿಂದ ತೆರಳಿದ ಕೂಡಲೇ ಮತ್ತೆ ವ್ಯಾಪಾರಿಗಳು ಸಾಮಗ್ರಿಗಳನ್ನು ಅಂಗಡಿಯ ಹೊರಭಾಗದಲ್ಲಿಟ್ಟಿದ್ದಾರೆ. ಬಿಸಿ ರೋಡಿನ ಬಸ್ಸು ನಿಲ್ದಾಣದಲ್ಲಿರುವ ಬಂಟ್ವಾಳ ಪುರಸಭೆಯ ವಾಣಿಜ್ಯ ಸಂಕೀರ್ಣದಲ್ಲಿರುವ ಅಂಗಡಿಗಳಲ್ಲಿ ವ್ಯಾಪಾರಿಗಳು ಹಣ್ಣು ಹಂಪಲು, ಹೂ, ಪತ್ರಿಕೆ, ಮಕ್ಕಳ ತಿಂಡಿಗಳನ್ನು ಅಂಗಡಿಯ ಹೊರಭಾಗದಲ್ಲಿಟ್ಟು ವ್ಯಾಪಾರ ನಡೆಸುತ್ತಿದ್ದಾರೆ. ಇದರಿಂದಾಗಿ ಬಸ್ಸುಗಳಿಗೆ ಕಾಯುವ ಪ್ರಯಾಣಿಕರಿಗೆ ಇದು ಅಡ್ಡಿಯುಂಟು ಮಾಡುತ್ತಿತ್ತು. ಅಂಗಡಿ ಕೋಣೆಯ ವ್ಯಾಪ್ತಿಯನ್ನು ಮೀರಿ ಹೊರಭಾಗದಲ್ಲಿ ವಸ್ತುಗಳನ್ನಿಟ್ಟು ವ್ಯಾಪಾರ ಮಾಡುವ ಬಗ್ಗೆ ಬಂಟ್ವಾಳ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಲವು ಬಾರಿ ಚರ್ಚೆ ನಡೆದಿದ್ದರೂ ಕಾರ್ಯಾಚರಣೆ ಕೈಗೊಂಡಿರಲಿಲ್ಲ. ಶುಕ್ರವಾರ ಬೆಳಿಗ್ಗೆ ಮುಖ್ಯಾಧಿಕಾರಿ ಮೊಹಮ್ಮದ್ ನಜೀರ್ ಅವರ ನೇತೃತ್ವದಲ್ಲಿ ಆರೋಗ್ಯ ನಿರೀಕ್ಷಕ ರತ್ನಪ್ರಸಾದ್ ಪೌರಕಾರ್ಮಿಕರ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಿದರು. ಬಸ್ಸು ನಿಲ್ದಾಣದಲ್ಲಿ ಸಾರ್ವಜನಿಕರು ನಡೆದಾಡಲು ತೊಂದರೆಯಾಗುತ್ತಿದ್ದ ಅಂಗಡಿಯ ಹೊರಭಾಗದಲ್ಲಿಟ್ಟಿದ್ದ ಎಲ್ಲ ಸಾಮಗ್ರಿಗಳನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತೆರವುಗೊಳಿಸಿದ್ದಾರೆ. ಹೆಚ್ಚಿನ ಅಂಗಡಿಯ ಮಾಲಕರು ಪುರಸಭೆಯ ಕಾರ್ಯಾಚರಣೆಗೆ ಅಡ್ಡಿಪಡಿಸಿರಲಿಲ್ಲ. ಅಂಗಡಿಯನ್ನು ಮೀರಿ ಹೆಚ್ಚುವರಿ ಶೀಟುಗಳನ್ನು ಹಾಕಿ ಹಣ್ಣುಗಳನ್ನು ವ್ಯಾಪಾರ ಮಾಡುತ್ತಿದ್ದ ಅಂಗಡಿಯ ವ್ಯಾಪಾರಿಯೊಬ್ಬ ತೆರವು ಕಾರ್ಯಾಚರಣೆಯ ವೇಳೆ ಪೌರಕಾರ್ಮಿಕರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಇದರಿಂದ ಕಾರ್ಯಾಚರಣೆ ನಿರತ ಪೌರಕಾರ್ಮಿಕರು ಅದನ್ನು ಬಿಟ್ಟು ತೆರಳಿದ್ರು. ಅಧಿಕಾರಿಗಳು ಸ್ಥಳದಿಂದ ಹೋದ ಕೂಡಲೇ ವ್ಯಾಪಾರಿಗಳು ಮತ್ತೆ ಸಾಮಗ್ರಿಗಳನ್ನು ಹೊರಗಿಟ್ಟು ವ್ಯಾಪಾರವನ್ನು ಮುಂದುವರೆಸಿದ್ದು ಪುರಸಭೆಯ ಕಾರ್ಯಾಚರಣೆ ನಿಷ್ಪ್ರಯೋಜಕವಾಗಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.